ದೇಶದಲ್ಲಿ ಈಗ ಆರ್ಥಿಕ ಮತ್ತು ಸಾಮಾಜಿಕ ಭಯೋತ್ಪಾದನೆಯ ಯುಗ ಆರಂಭವಾಗಿದ್ದು, ದೇಶದ ನ್ಯಾಯಾಂಗದ ಮೇಲೂ ಕೂಡ ಬಾಹ್ಯ ಒತ್ತಡವನ್ನು ಹೇರಲಾಗ್ತಾ ಇದೆ. ಇದೇ ರೀತಿಯ ತೀರ್ಪು ನೀಡಬೇಕು, ವಿರುದ್ಧವಾದ ತೀರ್ಪು ನೀಡಿದರೆ ಒಪ್ಪುವುದಿಲ್ಲ ಎನ್ನುವ ಬೆದರಿಕೆಗಳನ್ನು ಹಾಕಲಾಗ್ತಾ ಇದೆ. ಅಯೋಧ್ಯೆಯ ಪ್ರಕರಣದಲ್ಲಿ ಕೂಡ ಹೀಗೆಯೇ ಮಾಡಲಾಗ್ತಾ ಇದೆ ಎಂದು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಭಿಮತ ಸಂಘಟನೆಯು ಮಂಗಳೂರಿನ ಶಾಂತಿಕಿರಣದಲ್ಲಿ ಆಯೋಜಿಸಿರುವ 2 ದಿನಗಳ ಜನನುಡಿ 2018 ಎಚ್.ಎನ್. ನಾಗಮೋಹನ್ ದಾಸ್ ಅವರು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಕೇಂದ್ರ ಸರ್ಕಾರ ಬ್ಯಾಂಕುಗಳ ಲೂಟಿಕೋರರ ಬೆಂಬಲಕ್ಕೆ ನಿಂತಿದ್ದು, ಸಂಪತ್ತಿನ ಶೇಖರಣೆಗೆ ಸರ್ಕಾರವೇ ಬೆಂಬಲ ನೀಡುತ್ತಿದೆ ಎಂದರು. ಹಿಂದೆ ಸಂವಿಧಾನೇತರ ಶಕ್ತಿಗಳು ಕ್ರೈಸ್ತರ, ಮುಸ್ಲಿಮರ, ದಲಿತರ ಮೇಲೆ ದಾಳಿ ಮಾಡಿದವು. ಆಗ ಜನರು ಸುಮ್ಮನಿದ್ರು. ಆದರೆ ಈಗ ಸಂವಿಧಾನದ ಮೇಲೆ ಆ ಶಕ್ತಿಗಳು ದಾಳಿ ಮಾಡುತ್ತಿವೆ. ಇದರಿಂದ ಇಡೀ ದೇಶ ಬಿಕ್ಕಟ್ಟಿನಲ್ಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಕೃಷಿ ಬಿಕ್ಕಟ್ಟಿನಲ್ಲಿದೆ, ಕೈಗಾರಿಕಾ ಬಿಕ್ಕಟ್ಟಿನಲ್ಲಿದೆ ಅಂತ ವಾಸ್ತವ ಸತ್ಯ ನನಗಾಗಿದೆ. ಆದರೆ ನಾನೊಬ್ಬ ಆಪ್ಟಿಮಿಸ್ಟಿಕ್, ನಾನೊಬ್ಬ ಆಶಾವಾದಿ, ನಾನು ಪೆಸಿಮಿಸ್ಟಿಕ್ ಅಲ್ಲ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೇವೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಟ ಪ್ರಕಾಶ್ ರಯ್ಯಪ್ರೋ ಮಾತನಾಡಿ, ನುಡಿಯಂತೆ ಧರ್ಮ, ಆಚಾರ, ವಿಚಾರ, ಸಂಸ್ಕೃತಿಯು ಬದುಕು. ಇವೆಲ್ಲದರ ಜೊತೆ ಮಾನವ ಧರ್ಮ ಇದ್ದಾಗ ಮಾತ್ರ ಅದು ನೈಜ ಬದುಕಾಗ್ತದೆ. ಮಾನವ ಧರ್ಮ, ಮಾನವೀಯತೆ ಇಲ್ಲದಿದ್ದಾಗ ಅದು ಕೇವಲ ಶಬ್ದವಾಗ್ತದೆ ಎಂದರು. ಶಬರಿಮಲೆಯಂತಹ ಜನರ ನಂಬಿಕೆಯನ್ನ ಕೇಂದ್ರ ಸರ್ಕಾರವನ್ನ ಆಳುತ್ತಿರುವ ವ್ಯಕ್ತಿಯೊಬ್ಬ ಬಹಿರಂಗವಾಗಿ ತನ್ನ ಸದಸ್ಯರಿಗೆ ಇದೊಂದು ಸುವರ್ಣಾವಕಾಶ, ಇದನ್ನ ಬಳಸಿಕೊಂಡು ಕೇರಳ ರಾಜ್ಯದಲ್ಲಿ ರಾಜಕೀಯ ಪಕ್ಷವಾಗಿ ಬೆಳೆಯಬಹುದು ಎಂಬ ರೀತಿಯಲ್ಲಿ ಕೆಟ್ಟ ಮಾತು, ಆಲೋಚನೆಗಳನ್ನ ಮಾಡುತ್ತಿದ್ದಾರೆ ಎಂದರು. ಇದನ್ನ ಬಳಸಿಕೊಂಡು ನಾವು ಈ ಕೇರಳ ರಾಜ್ಯದಲ್ಲಿ ರಾಜಕೀಯ ಪಕ್ಷವಾಗಿ ಬೆಳಿಬಹುದು. ಎಲ್ಲ ವಿಪಕ್ಷಗಳು ಟ್ರಾಕ್ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಕ್ ಸಾಧ್ಯ ಆಗಿದೆ. ಇಷ್ಟು ಕೆಟ್ಟ ಮಾತುಗಳನ್ನು, ಇಷ್ಟು ಕೆಟ್ಟ ಆಲೋಚನೆಯಿಂದ ಮಾತಾಡ್ತಾ ಇದ್ದಾರೆ. ಆದ್ರೆ ನಾವು ನೋಡ್ತಾ ಇದ್ದೀವಿ, ಜನ ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಧರ್ಮ ಅನ್ನೋದು, ಆಚಾರ ಅನ್ನೋದು, ವಿಚಾರ ಅನ್ನೋದು ನಿಮ್ಮ ಏನಿಲ್ಲ ಅಭಿಪ್ರಾಯಗಳು, ನಿಮ್ಮ ಬದುಕಲು. ಅದು ನಿಮಗೆ ಉದ್ಯೋಗ ಕೊಡಲ್ಲ, ನಿಮ್ಮ ಹಸಿವನ್ನ ನೀಗಿಸೋಲ್ಲ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಲ್ಲ, ಒಂದು ಸಮಾಜ ವೈಜ್ಞಾನಿಕವಾಗಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಒಂದು ಅತಿ ರೀತಿಯನ್ನ ಉಪಯೋಗಿಸಿಕೊಂಡು ಸುಳ್ಳು ಹೇಳಿದ ಬದುಕುಗಾರನ ಅವ್ರ ಬಗ್ಗೆ ನಿರೀಕ್ಷೆ GST ಅನ್ನೋದು ಮೇಷ್ಟು ಎಲ್ಲ ಹೇಳಿದ್ರು, ಎಲ್ಲ ಸುಳ್ಳು ಹೇಳಿದ್ರು, ಹೇಳೋದೇನಿಲ್ಲ. ಜನನುಡಿ ಅನ್ನುವ ಈ ಕಾರ್ಯಕ್ರಮ ನಮ್ಮ ಬದುಕನ್ನ, ನಮ್ಮ ಆಲೋಚನೆ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಕೃತಿ ಅಂತ ಇದೆಯಲ್ಲ. ನಾನು ಯಾಕೆ ಜನನುಡಿ ಮುಖ್ಯ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಜನನುಡಿ ಅಂತ ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಹಸೀನಾ ಖಾದ್ರಿ, ವಿನಯ ವಕ್ಕುಂದ, ದಲಿತ ಮುಖಂಡ ಎಂ ದೇವದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.